4 ಗಂಟೆ ಆಗ್ತಾ ಇರಬೇಕಾದ್ರೆ ಅಪ್ಪನಿಗೇನೋ ಚಡಪಡಿಕೆ. ಫೋನ್ ಮಾಡ್ದ, ಮಗನೇ ನಿನ್ನ ಕೆಲಸ ಆಯ್ತಾ? ಆಗ್ತಾ ಇದೆಯಪ್ಪ. ಯಾವಾಗ ಹೊರಡ್ತೀಯ? ಅದೇ ಹೇಳಿದ್ನಲ್ಲ, ಸಂಜೆ ಹೊರಟು ಬರ್ತೀನಿ. ಸರಿ. ಸಂಜೆ ಆಗ್ತಾ ಬಂತು, 6 ಗಂಟೆಯ ಸಮಯ. ಅಪ್ಪ ಮತ್ತೆ ಮಗನಿಗೆ ಫೋನ್ ಮಾಡ್ದ, ಮಗನೇ ಆಯ್ತಾ ನಿನ್ನ ಕೆಲಸ? ಆಗ್ತಾ ಇದೆಯಪ್ಪ, ಇನ್ನೂ ಸ್ವಲ್ಪ ಹೊತ್ತಿದೆ, ಬರ್ತೀನಿ. 7 ಗಂಟೆಗೆ ಮತ್ತೆ ಅಪ್ಪ ಫೋನ್ ಮಾಡ್ತಾನೆ. ಯಾಕೋ ಮನಸ್ಸು ತಡೀಲಿಕ್ಕೆ ಆಗ್ತಾ ಇಲ್ಲ. ಮಗನೇ ಎಲ್ಲಿದ್ದೀಯಾ? ಅಪ್ಪ ಇಲ್ಲೇ ಶಿವಮೊಗ್ಗದಲ್ಲಿದ್ದೀನಿ, ಇನ್ನೇನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ಮಗನ ಪತ್ತೆ ಇಲ್ಲ. 7 ಗಂಟೆ ಆಯಿತು, 8 ಗಂಟೆ ಆಯಿತು, 9 ಗಂಟೆಗೆ ಮತ್ತೆ ಅಪ್ಪ ಫೋನ್ ಮಾಡ್ತಾನೆ. ಮಗನೇ ಆಯ್ತಲ್ಲ, ರಾತ್ರಿ ಆಯ್ತಲ್ಲ, ಎಲ್ಲಿದೆಯಾ? ಅಪ್ಪ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಹೊರಡ್ತೀನಿ, ಸ್ವಲ್ಪ ಲೇಟ್ ಆಯಿತು, ಅದು ಹೊರಡ್ತೀನಿ. ಯಾವ ಬಸ್ಸು? ಇನ್ನೇನೇ ಬಸ್ಸಿಗೆ ಬರ್ತೀನಿ. 9:30 ಆಯಿತು, 10 ಗಂಟೆ ಆಯಿತು, 11 ಗಂಟೆಗೆ ಅಪ್ಪ ಫೋನ್ ಮಾಡಬೇಕು ಅಂತ ಫೋನ್ ತಗೊಳ್ತಾನೆ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಪ್ರಭು ಯೇಸು ಜೆರಿಕೋ ಪಟ್ಟಣವನ್ನು ಸಮೀಪಿಸುತ್ತಿದ್ದಾಗ ಕುರುಡನೊಬ್ಬನು ದಾರಿಯ ಪಕ್ಕದಲ್ಲೇ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ಜನಸಂದಣಿಯ ಶಬ್ದವನ್ನು ಆಲಿಸಿ ಅದು ಏನೆಂದು ವಿಚಾರಿಸಿದನು. ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ ಎಂದು ಅವನಿಗೆ ತಿಳಿಸಲಾಯಿತು. ಕೂಡಲೇ ಅವನು, ಯೇಸುವೇ, ದಾವಿದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೋ, ದಾವಿದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಮತ್ತಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ತಮ್ಮ ಬಳಿಗೆ ಕರೆತರುವಂತೆ ಅಪ್ಪಣೆ ಮಾಡಿದರು. ಅವನು ಹತ್ತಿರ ಬಂದಾಗ, ನನ್ನಿಂದ ನಿನಗೆ ಏನಾಗಬೇಕು ಎಂದು ಕೇಳಲು ಅವನು, ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಅವನಿಗೆ, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ದೇವರನ್ನು ಸ್ತುತಿಸುತ್ತಾ ಅವನೂ ಪ್ರಭು ಯೇಸುವನ್ನು ಹಿಂಬಾಲಿಸಿದನು. ಇದನ್ನು ನೋಡಿದ ಜನರೆಲ್ಲರೂ ದೇವರನ್ನು ಕೊಂಡಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಆ ದಿನ 16ನೇ ತಾರೀಕು ಜನವರಿ 2018. ಸಾಗರದಿಂದ ಶಿವಮೊಗ್ಗಕ್ಕೆ ಒಬ್ಬ ಯುವಕ ಹೊರಟು ನಿಂತಿದ್ದಾನೆ. ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ, ನಾನು ಶಿವಮೊಗ್ಗಕ್ಕೆ ಹೋಗಿ ಬರ್ತೀನಿ. ಅಪ್ಪ ಮಗನಿಗೆ ಕೇಳ್ತಾನೆ, ಹೌದಾ, ಹಾಗಾದರೆ ಹೋಗ್ಬಾ, ಆದರೆ ನಿನ್ನ ಕೈಯಲ್ಲಿ ದುಡ್ಡಿದೆಯಾ? ಇದೇ ಕಣಪ್ಪ, ತಕ್ಕೋ, ಇನ್ನೂ ಒಂದು ಸ್ವಲ್ಪ ದುಡ್ಡು ಕೈಯಲ್ಲಿ ಹಿಡ್ಕೋ, ಸಾವಧಾನವಾಗಿ ಹೋಗಿ ಬಾ. ಸರಿ ಅಪ್ಪ. ಯಾವಾಗ ಬರ್ತೀಯ? ಸಂಜೆ ಆಗೋದ್ರೊಳಗೆ ಬರ್ತೀನಪ್ಪ. ಹಾಂ ಸರಿ, ಹೋಗ್ಬಾ. ಮಗ ಹೋದ. 4 ಗಂಟೆ ಆಗ್ತಾ ಇರಬೇಕಾದ್ರೆ ಅಪ್ಪನಿಗೇನೋ ಚಡಪಡಿಕೆ.
ಫೋನ್ ಮಾಡ್ದ, ಮಗನೇ ನಿನ್ನ ಕೆಲಸ ಆಯ್ತಾ? ಆಗ್ತಾ ಇದೆಯಪ್ಪ. ಯಾವಾಗ ಹೊರಡ್ತೀಯ? ಅದೇ ಹೇಳಿದ್ನಲ್ಲ, ಸಂಜೆ ಹೊರಟು ಬರ್ತೀನಿ. ಸರಿ. ಸಂಜೆ ಆಗ್ತಾ ಬಂತು, 6 ಗಂಟೆಯ ಸಮಯ. ಅಪ್ಪ ಮತ್ತೆ ಮಗನಿಗೆ ಫೋನ್ ಮಾಡ್ದ, ಮಗನೇ ಆಯ್ತಾ ನಿನ್ನ ಕೆಲಸ? ಆಗ್ತಾ ಇದೆಯಪ್ಪ, ಇನ್ನೂ ಸ್ವಲ್ಪ ಹೊತ್ತಿದೆ, ಬರ್ತೀನಿ. 7 ಗಂಟೆಗೆ ಮತ್ತೆ ಅಪ್ಪ ಫೋನ್ ಮಾಡ್ತಾನೆ. ಯಾಕೋ ಮನಸ್ಸು ತಡೀಲಿಕ್ಕೆ ಆಗ್ತಾ ಇಲ್ಲ. ಮಗನೇ ಎಲ್ಲಿದ್ದೀಯಾ? ಅಪ್ಪ ಇಲ್ಲೇ ಶಿವಮೊಗ್ಗದಲ್ಲಿದ್ದೀನಿ, ಇನ್ನೇನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ಮಗನ ಪತ್ತೆ ಇಲ್ಲ. 7 ಗಂಟೆ ಆಯಿತು, 8 ಗಂಟೆ ಆಯಿತು, 9 ಗಂಟೆಗೆ ಮತ್ತೆ ಅಪ್ಪ ಫೋನ್ ಮಾಡ್ತಾನೆ. ಮಗನೇ ಆಯ್ತಲ್ಲ, ರಾತ್ರಿ ಆಯ್ತಲ್ಲ, ಎಲ್ಲಿದೆಯಾ? ಅಪ್ಪ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಹೊರಡ್ತೀನಿ, ಸ್ವಲ್ಪ ಲೇಟ್ ಆಯಿತು, ಅದು ಹೊರಡ್ತೀನಿ. ಯಾವ ಬಸ್ಸು? ಇನ್ನೇನು ಬಸ್ಸಿಗೆ ಬರ್ತೀನಿ. 9:30 ಆಯಿತು, 10 ಗಂಟೆ ಆಯಿತು, 11 ಗಂಟೆಗೆ ಅಪ್ಪ ಫೋನ್ ಮಾಡಬೇಕು ಅಂತ ಫೋನ್ ತಗೊಳ್ತಾನೆ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು. ಏನಂತ? ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟು? ನನ್ನ ಮಗನಿಗೆ ಸಾಧ್ಯ ಇಲ್ಲ. ಏನು ಆಕ್ಸಿಡೆಂಟು? ಬೈಕ್ ಆಕ್ಸಿಡೆಂಟು. ನಿಮ್ಮ ಮಗ ಬೈಕ್ನಲ್ಲಿ ಬರ್ತಾ ಇದ್ದ? ಇಲ್ಲ, ನನ್ನ ಮಗ ಬಸ್ಸಿಗೆ ಹೋದವನು ಬಸ್ನಲ್ಲಿ ಬರ್ತಾನೆ. ಆಮೇಲೆ ಮತ್ತೆ ಫೋನ್ಗಳು ಬರ್ತವೆ, ವಿಚಾರ ತಿಳಿತದೆ, ಮಗ ಬಸ್ ಆಕ್ಸಿಡೆಂಟ್ ಆಗಿದೆ, ಬಲಿಯಾಗಿದ್ದಾನೆ. ಅಲ್ಲೇ ಆ ಸ್ಪಾಟ್ನಲ್ಲೇ ತಕ್ಷಣ ಅಲ್ಲೇ ಆತ ಪ್ರಾಣ ಬಿಟ್ಟಿದ್ದಾನೆ. ದೇವಾದಿದೇವ ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಬಂಧುಗಳೇ, ಭಗಿನಿಯರೇ, ಅಪ್ಪ ಅಷ್ಟೊಂದು ತವಕದಿಂದ, ಕಾತರದಿಂದ ಮಗನ ಬರುವಿಕೆಯನ್ನು ಎದುರು ನೋಡ್ತಾ ಇದ್ದ. ಮಗನಿಗೆ ಬಹಳ ಬುದ್ಧಿವಾದ ಹೇಳ್ತಾ ಇದ್ದ. ಮಗ ಅಪ್ಪನ ಮಾತಿಗೆ ಕಿವಿಗೊಡಲಿಲ್ಲ. ಅದರ ಪರಿಣಾಮ ಆಕ್ಸಿಡೆಂಟಿಗೆ ಬಲಿಯಾದ. ಆವತ್ತು ಅವನೊಬ್ಬನೇ ಸತ್ತಿಲ್ಲ. ಹೋಗಬೇಕಾದ್ರೆ ಇವನೇನು ಮಾಡಿದ್ದಾನೆ, ಬೈಕ್ನಲ್ಲಿ ಹೋಗಿದ್ದಾನೆ, ಅವನ ಫ್ರೆಂಡ್ ಬೈಕ್ನಲ್ಲಿ ಹೋಗಿಬಿಟ್ಟು ಸುತ್ತಾಡಿಕೊಂಡು ಏನೋ ಕೆಲಸಗಳು ಇದ್ವು, ಕೆಲಸಗಳನ್ನು ಮುಗಿಸ್ಕೊಂಡು ನಿಧಾನವಾಗಿ ಆರಾಮಾಗಿ ಮಜವಾಗಿ ಬೈಕ್ನಲ್ಲಿ ಬರ್ತಾ ಇದ್ದಾರೆ. ಎದುರಿಂದ ಬಂದಂತಹ ಬಸ್ಸಿಗೆ ಇವರು ಡಿಕ್ಕಿ ಹೊಡೆದಿದ್ದಾರೆ. ಅಲ್ಲೇ ಆ ಸ್ಥಳದಲ್ಲೇ 2 ಮೃತ್ಯು ಅಪ್ಪಿದ್ದಾರೆ. ಆತ್ಮೀಯರೇ, ಕೀರ್ತನೆಯಲ್ಲಿ 95ನೇ ಕೀರ್ತನೆ ವಚನ 8 ಹೇಳುತ್ತೆ, ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವಿಂದೇ. ಆತನ ಕರೆಗೆ, ಆತನ ಮಾತಿಗೆ, ಆತನ ಸ್ವರಕ್ಕೆ ನೀವು ಕಿವಿಗೊಟ್ಟರೆ ಒಳ್ಳೆಯದಾಗುವುದು ನಿಮಗೆ ನೀವಿಂದೆ, ನಿಮಗೆ ಇವತ್ತೇ ಅಂತ. ಹೌದು, ಅಷ್ಟೇ ಅಲ್ಲ, ಕಲ್ಲಾಗಿಸಿಕೊಳ್ಳದಿರಿ ನಿಮ್ಮ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಬೇರೆಯವರು ತಮ್ಮ ಮನಸ್ಸನ್ನು, ಹೃದಯವನ್ನು ಕಲ್ಲಾಗಿಸಿಕೊಂಡು ಮಾತನ್ನು ಕೇಳಲ್ಲ, ಕಿವಿಗೊಡಲ್ಲ, ಆದರೆ ನೀವು ಕಿವಿಗೊಡಿರಿ ಅಂತ ಹೇಳುವಂತಹ ಆ ಒಂದು ಬುದ್ಧಿವಾದದ ಕೀರ್ತನೆಯನ್ನು ನಾವು ಇವತ್ತು ಜ್ಞಾಪಕಕ್ಕೆ ತಂದುಕೊಳ್ಬೇಕಾಗತ್ತೆ. ಆತ್ಮೀಯ ಬಂಧು ಬಾಂಧವರೇ, ಈಗ ತಾನೇ ನಾವು ಆಲಿಸಿದಂಥ ಶುಭ ಸಂದೇಶ, ಲೂಕನ ಶುಭ ಸಂದೇಶ 18ನೇ ಅಧ್ಯಾಯ 35ರಿಂದ ಬರುವಂಥ ವಚನದಲ್ಲಿ ಜೆರಿಕೋವಿನ ಆ ಕುರುಡ ಆತ ಬೇಡ್ತಾನೆ. ಆತನ ಬೇಡಿಕೆಗೆ ಪ್ರಭು ಯೇಸು ಕಿವಿಗೊಡುತ್ತಾರೆ. ಆತನ ಕರೆಗೆ ಕಿವಿಗೊಟ್ಟರೆನಿತು ಒಳಿತು ನೀವಿಂದ. ಆ ಭಕ್ತನ ಕರೆಗೆ ದೇವರು ಕಿವಿಗೊಡ್ತಾರೆ, ಪ್ರಭು ಯೇಸು ಕಿವಿಗೊಡ್ತಾರೆ, ರಕ್ಷಕರಾದ ದೇವರು ಕಿವಿಗೊಡ್ತಾರೆ. ನಿಮ್ಮ ಮೊರೆಗೆ ಆ ಪರಮ ಪ್ರಭು ಕಿವಿಗೊಡದೇ ಇರುವರೇ? ಖಂಡಿತವಾಗಿ ಕಿವಿಗೊಡುವರು. ಅದೇ ರೀತಿ ನಾವು ಕೂಡ ಇತರರ ಕರೆಗೆ ಕಿವಿಗೊಡಲೇಬೇಕು ಅಲ್ವೇ? ಇದನ್ನೇ ನಾವು ಸ್ವಲ್ಪ ಇವತ್ತು ಚಿಂತನೆಯನ್ನು ಮಾಡೋಣ. ಆತ್ಮೀಯ ಬಂಧು ಬಾಂಧವರೇ, ಇವತ್ತಿನ ಪ್ರಪಂಚದಲ್ಲಿ ಎಲ್ಲವೂ ಇದೆ.
ಎಲ್ಲವೂ ಸಿಗುತ್ತೆ, ಎಲ್ಲವೂ ದೊರಕತ್ತೆ. ಆದರೆ ಬಾಂಧವ್ಯ ದೊರಕಲ್ಲ, ಸಂಬಂಧದ ದೊರಕಲ್ಲ. ಒಳ್ಳೆಯ ಮಾತುಗಳು ದೊರಕುವುದು ವಿರಳವಾಗಿದೆ. ಒಳ್ಳೆಯ ಮಾತುಗಳಿಗೆ ಕೊಡುವುದು ಕೂಡ ತುಂಬ ಕಡಿಮೆ ಆಗಿದೆ. ನಾವು ಕಿವಿಗೊಡ್ತೀವಿ, ಬ್ಯಾಡದಿದ್ದಕ್ಕೆ ಕಿವಿಗೊಡ್ತೀವಿ. ಬ್ಯಾಡದೇ ಇದ್ದದ್ದಕ್ಕೆ ನಾವು ನಮ್ಮ ಕಿವಿಯನ್ನು ಕೊಡ್ತೀವಿ, ಆದರೆ ಒಳ್ಳೆಯದಕ್ಕೆ ನಾವು ಕಿವಿಗೊಡ್ತಾ ಇಲ್ಲ. ಆದರೆ ಇವತ್ತು ಇದನ್ನ ಬಗ್ಗೆ ಸ್ವಲ್ಪ ಬಹಳ ಗಂಭೀರವಾದ ಚಿಂತನೆಯನ್ನು ನಾವು ಮಾಡಬೇಕಾಗತ್ತೆ. ಆತ್ಮೀಯರೇ, ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ, ಉದಾಹರಣೆ ನಮ್ಮ ತಾಯಿಯ ಉದಾಹರಣೆ, ಮಾತೆ ಮೇರಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 29ನೇ ವಚನ ಏನು ಹೇಳುತ್ತೆ? ಆಕೆ ಯೋಚಿಸತೊಡಗಿದಳು ಅಂತ. ಯಾವ ಮಾತಿಗೆ ಆಕೆ ಯೋಚಿಸತೊಡಗಿದಳು? ದೂತನ ಮಾತಿಗೆ ಕಿವಿಗೊಟ್ಟು ನಂತರ ಆಕೆ ಯೋಚಿಸತೊಡಗಿದಳು. ಅದೇ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 38ನೇ ವಚನದಲ್ಲಿ ಆಕೆ ಹೇಳ್ತಾಳೆ, ಕಿವಿಗೊಟ್ಟ ಮೇಲೆ, ಕೇಳಿದ ಮೇಲೆ, ಯೋಚಿಸಿದ ಮೇಲೆ ನಿಮ್ಮ ಚಿತ್ತದಂತೆ ನನಗಾಗಲಿ. ಯಾವ ಮನುಷ್ಯ ಸರಿಯಾಗಿ ಕಿವಿಗೊಡ್ತಾನೆ, ಕಿವಿಗೊಟ್ಟದ್ದನ್ನು ಆಲೋಚಿಸಿದ ಮೇಲೆ ತಕ್ಕ ನಿರ್ಧಾರ ಹೊರಹೊಮ್ಮತ್ತೆ. ಅದು ದೇವರ ಚಿತ್ತದ ಪ್ರಕಾರವೇ ಇರುತ್ತೆ, ಒಳ್ಳೆಯ ನಿರ್ಧಾರವಾಗಿರುತ್ತೆ. ಆತ್ಮೀಯ ಬಂಧು ಬಾಂಧವರೇ, ಇಂದು ನಾವು ಕಿವಿಗೊಡುವಂತಹ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಮೊದಲನೇದಾಗಿ ಕಿವಿಗೊಡುವುದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಅದೇ ಜೆರಿಕೋವಿನ ಚೆಕ್ಕಾಯ, ಲೂಕನ ಶುಭ ಸಂದೇಶ 18ನೇ ಅಧ್ಯಾಯ 35ರಿಂದ ವಚನಗಳಲ್ಲಿ ನಾವು ನೋಡ್ತೀನಿ, ದಯತೋರಿ ಸ್ವಾಮಿ ನನ್ನ ಮೇಲೆ ಅಂತ ಕಿವಿಗೊಡ್ತಾನೆ. ದಯತೋರಿ ಸ್ವಾಮಿ ನನ್ನ ಮೇಲೆ ಕಿವಿಗೊಡಿ, ನೀವು ಕಿವಿಗೊಡಿ ಅಂತ ತಂದೆ ಪ್ರಭು ಯೇಸು ಕ್ರಿಸ್ತರ ಹತ್ರ ಬೇಡ್ತಾಗ ಪ್ರಭು ಯೇಸು ಕ್ರಿಸ್ತರು ಕಿವಿಗೊಡ್ತಾರೆ. ನನ್ನಿಂದ ನಿನಗೇನು ಆಗಬೇಕು ಸ್ವಾಮಿ? ನನಗೆ ದೃಷ್ಟಿ ಬೇಕು, ಕುರುಡ ನಾನು, ದೃಷ್ಟಿ ಬೇಕು ಅಂತ ಕೇಳ್ತಾನೆ. ಪ್ರಭು ಯೇಸು ಆತನ ಮಾತಿಗೆ ಕಿವಿಗೊಟ್ಟಾಗ ಏನಾಗತ್ತೆ? ಆತನ ಮೇಲೆ ಕರುಣೆ ತೋರಿ ಅವರೇನು ಮಾಡ್ತಾರೆ? ಆತನನ್ನು ಗುಣಪಡಿಸ್ತಾರೆ, ದೃಷ್ಟಿಯನ್ನು ಪಡಿಸ್ತಾರೆ. ಯಾವಾಗ ನಾವು ಮತ್ತೊಬ್ಬರ ಮಾತಿಗೆ ಕಿವಿಗೊಡ್ತೀವಿ, ಮತ್ತೊಬ್ಬರ ಸ್ವರಕ್ಕೆ ಕಿವಿಗೊಡ್ತೀವಿ, ಆವಾಗ ಅಲ್ಲಿ ಸೌಖ್ಯ ಆಗತ್ತೆ, ಮತ್ತೊಬ್ಬನಿಗೆ ಸೌಖ್ಯ ಲಭಿಸುತ್ತೆ, ಆತನ ಬಾಳಿಗೆ ಒಂದು ಆರೋಗ್ಯ ಲಭಿಸುತ್ತೆ. ಮಾನಸಿಕ ಆರೋಗ್ಯ ಆಗಿರಬಹುದು, ಅದು ದೈಹಿಕ ಆರೋಗ್ಯ ಆಗಿರಬಹುದು. ಅದಕ್ಕೋಸ್ಕರ ಆತ್ಮೀಯ ಬಂಧು ಬಾಂಧವರೇ, ಮತ್ತೊಬ್ಬರ ಹೊರೆಯನ್ನು ಹಗುರಗೊಳಿಸಬೇಕಾದ್ರೆ ನಾವು ಅವರಿಗೆ ಕಿವಿಗೊಡಬೇಕಾಗತ್ತೆ. ಎಷ್ಟೋ ಮಂದಿ ಅವರ ದುಃಖ ದುಗುಡಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬರ್ತಾರೆ. ಹಂಚಿಕೊಂಡಾಗ ನಮ್ಮ ಮನಸ್ಸು ಹೇಗಿರುತ್ತೆ? ಎಷ್ಟೋ ಸರ್ತಿ ನಾವು ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನಾವು ಬೇರೆ ಏನೋ ಮಾಡ್ಕೊಂಡಿರ್ತೀವಿ. ಅವರೇನೋ ಹೇಳ್ತಾ ಇರ್ತಾರೆ, ನಮ್ಮ ಮನಸ್ಸು ಬೇರೆ ಇವನೇನೋ ಯೋಚನೆ ಮಾಡ್ತಾರೆ. ಇವನು ಏನಪ್ಪ ಓದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲೆ ಅಂತ ಹೇಳ್ಕೊಂಡು ಇವನು ಏನೇನೋ ಅವನು ಒದರ್ತಾ ಇದ್ದಾನಲ್ಲ, ಅವಳು ಒದರ್ತಾ ಇದ್ದಾಳ ಅಂತ ಹೇಳ್ಕೊಂಡು ನಾವು ಮನಸ್ಸಿಲ್ಲದ ಮನಸ್ಸಿನಿಂದ ಕಿವಿಗೊಡ್ತೀವಿ. ಅದು ಆವಾಗ ಒಳ್ಳೆಯದಾಗಲ್ಲ. ಅದ್ರ ಬದಲಿಗೆ ಹೌದಾ, ಏನಾಯಿತು? ಸಕಾರಾತ್ಮಕ ಪ್ರತಿಕ್ರಿಯೆ ಆ ಕಿವಿಗೊಡುವಿಕೆಯಲ್ಲಿ, ಆಲಿಸುವುದರಲ್ಲಿ, ಕೇಳುವುದರಲ್ಲಿ ನಮ್ಮ ಸಕಾರಾತ್ಮಕ ಪ್ರತಿಕ್ರಿಯೆ ನಾವು ಕೊಟ್ಟಾಗ ಅದು ಗುಣಪಡಿಸುವ ಕಾರ್ಯ ಆಗತ್ತೆ. ಅಂತಂದರೆ ಆತನ ಹೊರೆ, ಅವಳ ಹೊರೆ, ಆ ಕಷ್ಟದ ಹೊರೆ ಅಥವಾ ತೊಂದರೆಯ ಹೊರೆ ಅಥವಾ ಸಮಸ್ಯೆಯ ಹೊರೆ ಹಗುರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಿವಿಗೊಡುವುದು ಏನು ಮಾಡುತ್ತೆ? ಕಿವಿಗೊಡುವುದು ಒಂದು ಗುಣಪಡಿಸುವ ಕಾರ್ಯ. ಎರಡನೇದಾಗಿ ಏನು ಸ್ವಲ್ಪ ಆಲೋಚನೆ ಮಾಡೋಣ. ನವೆಂಬರ್ ತಿಂಗಳು 2017ನೇ ಇಸ್ವಿ, ನವೆಂಬರ್ ತಿಂಗಳು 2017ನೇ ಇಸ್ವಿ, ನವೆಂಬರ್ 17ನೇ ತಾರೀಕು ಕೂಡ ಒಂದು ಘಟನೆ ನಾನು ಟಿ ವಿಯಲ್ಲಿ ನೋಡಿದೆ. ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ, ಒಬ್ಬ ಯುವಕ ಕಾಣೆಯಾಗಿದ್ದಾನೆ. ಆ ಯುವಕ ಎಂತಹ ಯುವಕ? ಬಹಳ ಲವಲವಿಕೆ ಯುವಕ, ಚಟುವಟಿಕೆಯುಳ್ಳಂತಹ ಯುವಕ, ಫುಟ್ಬಾಲ್ ಆಟದಲ್ಲಿ ಪರಿಣತ. ಯಾವಾಗಲೂ ಫುಟ್ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ದ. ಅಷ್ಟೇ ಅಲ್ಲ, ಫುಟ್ಬಾಲ್ ಅಂತಂದರೆ ಅವನಿಗೆ ಭಾಳ ಅಚ್ಚುಮೆಚ್ಚು. ಅದಕ್ಕೋಸ್ಕರ ಅವನು ಅದಕ್ಕೆ ಪ್ರಾಣ ಕೊಡಲಿಕ್ಕೂ ಜೀವ ಕೊಡಲಿಕ್ಕೂ ರೆಡಿಯಾಗಿದ್ದ. ಅವನ ಎಲ್ಲ ಫೋಟೋಗಳಲ್ಲಿ ಅವನು ಬರೀ ಫುಟ್ಬಾಲೇ ಇತ್ತು. ಫುಟ್ಬಾಲೇ ಇಟ್ಕೊಂಡು ಅನೇಕ ಫೋಟೋಗಳನ್ನು ಅವನು ತೆಗೆದಿದ್ದ. ಆದರೆ ಯುವಕ ನಾಪತ್ತೆ, ಕಾಣೆಯಾಗಿದ್ದಾನೆ. ಎಲ್ಲಿ?
ಕಾಶ್ಮೀರ ಕಣಿವೆಯಲ್ಲಿ ಈತ ಕಣ್ಮೆರೆ ಆಗಿದ್ದಾನೆ ಅಂತಂದ ತಕ್ಷಣ ಅಯ್ಯೋ ನೋಡಬೇಕು ಆತನ ತಾಯಿಯ ಅಳು ಆಕ್ರಂದನ. ಫೋಟೋ ಆವತ್ತು 17ನೇ ತಾರೀಕು ನವೆಂಬರ್ ಪ್ರಕಟವಾಯಿತು, ಕಾಣೆಯಾಗಿದ್ದಾನೆ ಅಂತ. ತಾಯಿ ನೋಡ್ತಾಳೆ, ತಾಯಿ ಎಲ್ಲ ಕಡೆ ಹುಡುಕಾಡ್ತಾಳೆ, ಮಾಡ್ತಾಳೆ, ಏನೂ ಇಲ್ಲ. ಕಣ್ಣೀರು ಹಾಕಿ ಪ್ರತಿ ದಿನ ಗೋಗೆರೆದು ಬೇಡ್ತಾಳೆ, ಮಗನೇ ಬಾ, ಮಗನೇ ಬೇಗ ವಾಪಸ್ ಬಾ, ಮಗನೇ ಬೇಗ ವಾಪಸ್ ಬಾ ಅಂತ. ಕೆಲವೇ ದಿನಗಳಾಗಿದ್ದಾವೆ, 1-2-3 ದಿನಗಳಾಗಿದ್ದಾವೆ. ಅಷ್ಟೊತ್ತಿಗೆ ಫೋಟೋ ಬಂತು, ಮತ್ತೊಂದು ಫೋಟೋ ಅಪ್ಲೋಡ್ ಆಯಿತು. ಯಾವುದರಲ್ಲಿ? ಟಿ ವಿ ಮಾಧ್ಯಮಗಳಲ್ಲಿ. ಏನು? ಫುಟ್ಬಾಲ್ ಕೈಯಲ್ಲಿಟ್ಕೊಂಡಂತಹ ಆ ಯುವಕನ ಕೈಯಲ್ಲಿ ಇವಾಗ ಏನಿದೆ? AK-47 ಗನ್ನಿದೆ. ಆ ಕಾಶ್ಮೀರ ಕಣಿವೆಯಲ್ಲಿ ನಾಪತ್ತೆಯಾದಂತಹ ಯುವಕ ಉಗ್ರರ ಗುಂಪಿಗೆ ಸೇರಿಬಿಟ್ಟು ಉಗ್ರನಾಗಿದ್ದ. ಫುಟ್ಬಾಲ್ ಇದ್ದಂಥ ಕೈಯಲ್ಲಿ ಗನ್ನಿದೆ. ಅದನ್ನು ನೋಡಿ ತಾಯಿಯ ಕಣ್ಣೀರು ಇನ್ನೂ ಕೋಡಿಯಾಗಿ ಹರಿತು. ಅಯ್ಯೋ ನನ್ನ ಮಗ ಇಂಥ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾನ, ಇಂಥ ಒಂದು ಕೃತ್ಯಕ್ಕೆ ಇಳಿದಿದ್ದಾನ, ಅಯ್ಯೋ ದೇವರೇ ಅಂತ ಹೇಳ್ಕೊಂಡು ಇನ್ನೂ ಜಾಸ್ತಿ ಅಳ್ತಾಳೆ. ಆದರೆ ನೋಡಿ, ಸುಮಾರು 10 ದಿನಗಳ ನಂತರ ಮತ್ತೆ ಪರಿಣಾಮ. 10 ದಿನಗಳ ನಂತರ ಮಗ ವಾಪಸ್ ಬಂದ, ಗನ್ನನ್ನು ಬಿಟ್ಟು ವಾಪಸ್ ಬಂದು ತಾಯಿಯ ಪಾದಕ್ಕೆ ಎರಗ್ದ. ಮತ್ತು ಹೇಳ್ತಾನೆ, ಅಮ್ಮ, ನಿನ್ನ ಕಣ್ಣೀರು ಇವತ್ತು ನನ್ನನ್ನು ಇಲ್ಲಿ ವಾಪಸ್ ತಂದಿದೆ, ನಿನ್ನ ಪ್ರೀತಿ ನನ್ನನ್ನು ಇಲ್ಲಿ ವಾಪಸ್ ಬಂದಿದೆ, ನಿನ್ನ ಪ್ರತಿದಿನ ಮಗನೇ ಬಾ, ಮಗನೇ ಬಾ, ಮಗನೇ ಬಾವೋ ಎನ್ನುವಂತಹ ಮಾತು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಅದಕ್ಕಾಗಿ ಅಮ್ಮ ನಾನು ವಾಪಸ್ ಬಂದಿದ್ದೀನಿ, ನಿನ್ನ ಪ್ರೀತಿಯ ಕರೆಗೆ ಕಿವಿಗೊಟ್ಟು ನಾನು ವಾಪಸ್ ಬಂದಿದ್ದೀನಿ, ಹೋಗಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಮ್ಮ ಅಂತ ಹೇಳ್ತಾನೆ. ಇದು ಸತ್ಯವಾಗಿ ನಡೆದದ್ದು ಕಾಶ್ಮೀರ ಕಣಿವೆಯಲ್ಲಿ. ಆತ್ಮೀಯ ಬಂಧು ಬಾಂಧವರೇ, ಪ್ರೀತಿಯ ಕರೆಗೆ ಕಿವಿಗೊಟ್ಟಾಗ ಮನುಷ್ಯ ಪರಿವರ್ತನೆ ಹೊಂದುತ್ತಾನೆ. ಅಂದರೆ ಕಿವಿಗೊಡುವುದು ಒಂದು ಪ್ರೀತಿಯ ಕಾರ್ಯ, ದಯೆಯ ಕಾರ್ಯ ಕೂಡ ಆಗತ್ತೆ. ಆದಿಕಾಂಡ 18ನೇ ಅಧ್ಯಾಯ 22ನೇ ವಚನದಿಂದ 23ರವರೆಗೆ ನಾವು ನೋಡ್ತೀವಿ. ಅಬ್ರಹಾಮ ತಂದೆ ದೇವರ ಹತ್ರ ಬೇಡ್ತಾನೆ, ಗೋಮೋರ್ ಮತ್ತು ಸೊದೋಮ್ ಪಟ್ಟಣಗಳನ್ನು ನಾಶಪಡಿಸಬೇಕು ಅಂತ ದೇವರ ಆಲೋಚನೆ ಮಾಡಿದಾಗ ಅಬ್ರಹಾಮರು ಪ್ರೀತಿಯಿಂದ ಕೇಳ್ತಾರೆ, ದಯೆಯಿಂದ ಯಾಚಿಸ್ತಾರೆ, ಕಿವಿಗೊಡು ಪ್ರಭು, ಒಂದು ಪಕ್ಷ ಅಲ್ಲಿ 50 ಜನ ಇದ್ದರೆ ನೀವು ನಾಶ ಮಾಡ್ತೀರಾ ಅಂತ ಕೇಳ್ತಾರೆ. ದೇವರು ಹೇಳ್ತಾರೆ, ಇಲ್ಲ, ನಿನ್ನ ಮಾತಿಗೆ ಕಿವಿಗೊಡ್ತೀನಿ. ಇಲ್ಲ, ಒಂದು ಪಕ್ಷ 40 ಜನ ಇದ್ದರೆ ನೀವು ಕಿವಿಗೊಡ್ತೀರಾ, ನಾಶ ಮಾಡ್ತೀರಾ? ಇಲ್ಲ, ನಾಶ ಮಾಡಲ್ಲ, ಬಿಡ್ತೀನಿ, ನಿನ್ನ ಮಾತಿಗೆ ಕಿವಿಗೊಡ್ತೀನಿ. ಹೀಗೆ ಇನ್ನೂ ಅಬ್ರಹಾಮರು, ಅಯ್ಯೋ ನಾನು ನಿಮ್ಮ ಧೂಳು ಸಮಾನ, ಆದರೂ ಕೂಡ ಬೇಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಕಿವಿಗೊಡಿ. ಒಂದು ಪಕ್ಷ 10 ಜನ ಅಲ್ಲಿ ಇದ್ದರೆ ನೀವು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡದೆ ಉಳಿಸ್ತೀರಾ? ಆಯಿತು, ನಿನ್ನ ಮಾತಿಗೆ ಕಿವಿಗೊಡ್ತೀನಿ, ಹೇಳು. ಆದರೆ 10 ಜನನೂ ಅಲ್ಲಿ ಇರಲಿಲ್ಲ. 10 ಜನ ಸತ್ಪುರುಷರು, ಒಳ್ಳೆಯ ಜನರು ಅಲ್ಲಿ ಇರಲಿಲ್ಲ. ಆಮೇಲೆ ಸೊದೋಮ್ ಗೊಮೋರ ಪಟ್ಟಣಗಳ ನಾಶವಾದವು. ಅಂದರೆ ಇಲ್ಲಿ ಅರ್ಥ ಏನು ಅಂತಂದರೆ, ದೇವರು ನಮ್ಮ ಪ್ರೀತಿಯ ಕರೆಗೆ ಓಗೊಡ್ತಾರೆ. ಕಿವಿಗೊಡುವುದು ಒಂದು ಪ್ರೀತಿಯ ಕಾರ್ಯ, ದಯೆಯ ಕಾರ್ಯ. ಹಾಗಾದರೆ ಆತ್ಮೀಯ ಬಂಧು ಬಾಂಧವರೇ, ನಾನು ಮತ್ತು ನೀವು ಕೂಡ ಅದೇ ರೀತಿ ಪರಸ್ಪರ ಕಿವಿಗೊಡಬೇಕಾಗತ್ತೆ. ನಾವು ಇವಾಗ ಕಿವಿಗೊಡ್ತಿದ್ದೀವಿ ಯಾವುದ ಕರೆಗೆ? ಟಿ ವಿಯ ಕರೆಗೆ ಕಿವಿಗೊಡ್ತಿದ್ದೀವಿ, ಮೊಬೈಲಿನ ಕರೆಗೆ ಕಿವಿಗೊಡ್ತಾ ಇದ್ದೀವಿ, ಮತ್ತೊಂದರ ಕರೆಗೆ ಕಿವಿಗೊಡ್ತಾ ಇದ್ದೀವಿ, ಇಲ್ಲ ಸಲ್ಲದ ವಿಚಾರಗಳಿಗೆ ಕಿವಿಗೊಡ್ತಾ ಇದ್ದೀವಿ. ಯಾವುದಕ್ಕೆ ಕಿವಿಗೊಡಬೇಕು ಅದಕ್ಕೆ ಕಿವಿಗೊಡ್ತಾ ಇಲ್ಲ. ನಮ್ಮ ಮನಸ್ಸು ಪೂರ್ತಿ ಹಾಳಾಗಿದೆ. ಅದರಿಂದ ನಮ್ಮ ಕುಟುಂಬ ಜೀವನ ಕೂಡ ನಮಗೆ ಹಾಳಾಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು 3 ಜನ ಕೂತ್ಕೊಂಡಿದ್ದಾರೆ ಟೇಬಲ್ ಮೇಲೆ, ಕಿವಿಗೊಡ್ತಾ ಇದ್ದಾರೆ, ಈ ಮಾತಿಗೆ ಕಿವಿಗೊಡ್ತಾ ಇಲ್ಲ. ಅವರಲ್ಲಿರುವಂಥ ಮೊಬೈಲ್ಗಳಿಗೆ ಕಿವಿಗೊಡ್ತಾ ಇದ್ದಾರೆ. ಒಂದು ಕುಟುಂಬ ಜೀವನ ಒಂದು ಯಾಂತ್ರಿಕ ಜೀವನವಾಗಿದೆ. ಅಲ್ಲಿ ಕುಳಿತಿರುವಂಥ ಭೋಜನ ಒಂದು ಎಲ್ಲೋ ಹೋಟೆಲ್ನಲ್ಲಿ ಕೂತ್ಕೊಂಡು ಇವರು ಊಟ ಮಾಡ್ತಾ ಇದ್ದಂಗೆ, ಮನೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂಗಿಲ್ಲ. ಕಿವಿಗೊಡೋದು ಕಿವಿ ಎಲ್ಲೋ ಇದೆ. ಆತ್ಮೀಯ, ಎಂತಹ ಜೀವನ ಯಾವ ರೀತಿ ಬದಲಾಗಿದೆ. ಆದರೆ ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಯಾವುದಕ್ಕೆ ಕಿವಿಗೊಡಬೇಕು ಅದಕ್ಕೆ ನಾವು ಕಿವಿಗೊಡಲೇಬೇಕು. ಇದು
ನಾವು ದಯಾಮಯ ದೇವರಲ್ಲಿ ಇಂತಹ ಒಂದು ವರಕ್ಕೋಸ್ಕರ ಬೇಡೋಣ. ದೇವರೇ, ಪರಮ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿರಿ. ಜೆರಿಕೋವಿನ ಆ ಕುರುಡ ಬೇಡುತ್ತಿರುವ ಹಾಗೆ ನಾವು ಬೇಡ್ತಾ ಇದ್ದೀವಿ, ಸ್ವಾಮಿ ನಮ್ಮ ಮೇಲೆ ಕೃಪೆ ತೋರಿ. ನಾವು ನಿಮ್ಮ ವಾಕ್ಯಕ್ಕೆ ಕಿವಿಗೊಡುವಂತೆ, ನಿಮ್ಮ ಸ್ವರಕ್ಕೆ ಕಿವಿಗೊಡುವಂತೆ, ಅಷ್ಟೇ ಅಲ್ಲ ನಮ್ಮ ಹಿರಿಯರಿಗೆ ನಾವು ಕಿವಿಗೊಡುವಂತೆ, ಹಿರಿಯರ ಬುದ್ಧಿ ಮಾತುಗಳಿಗೆ ನಾವು ಕಿವಿಗೊಡುವಂತೆ ಮಾಡಿರಿ. ಇತರೆ ದುಷ್ಟ ಕರೆಗಳಿಗೆ ಓ ಪರಮ ಪ್ರಭುವೇ ನಾವು ಕಿವಿಗೊಡದಂತೆ ನಮ್ಮ ಮನಸ್ಸುಗಳನ್ನು ಒಳ್ಳೆಯ ವಿಚಾರದಲ್ಲಿ ಕೇಂದ್ರೀಕರಿಸಿರಿ.